ಕಾಶ್ಮೀರದ ಪುಲ್ವಾಮಾದಲ್ಲಿ ಮಡಿದ ಹುತಾತ್ಮ ಯೋಧರಿಗೆ ಕಾಪುಪೇಟೆ ನಾಗರಿಕ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಾಜಪೇಯಿ ಕಟ್ಟೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಯೋಧರಿಗೆ ನುಡಿ ನಮನವನ್ನು ಸಲ್ಲಿಸಲಾಯಿತು. ಯೋಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಅವರು, ಉಗ್ರರು ನಮ್ಮ ಸೈನಿಕರ ಮೇಲೆ ನಡೆಸಿರುವ ಹೀನಕೃತ್ಯ ದಾಳಿಯ ಖಂಡನೀಯವಾಗಿದೆ. ಇಂತಹ ದುರ್ಘಟನೆಯ ಬಗ್ಗೆ ಸರ್ಕಾರ ಕೈಗೆತ್ತಿಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ನಾವೆಲ್ಲರೂ ಬೆಂಬಲಿಸಬೇಕಾಗಿದೆ ಎಂದರು. ಸೈನಿಕರು ಕರೆ ಕೊಟ್ಟಿದ್ದಾರೆ. ನಮ್ಮೆಲ್ಲ ಯುವಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಬಹುದು. ದೇಶ ಸೇವೆ ಮಾಡಲಿಕ್ಕೆ ಬರೀ ಯುದ್ಧ ಮಾತ್ರ ಮಾಡುವುದಲ್ಲ, ಬೇರೆ ಡಾಕ್ಟರ್ಸ್ ಆಗ್ಬೋದು, ಡ್ರೈವರ್ಸ್ ಆಗ್ಬೋದು, ಬೇರೆ ಬೇರೆ ಇತರ ವಿಭಾಗಗಳು ಕೂಡ ಸೇವೆ ಮಾಡೋದು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಯುವ ಮಿತ್ರರು ಕೂಡ ಅಂತ ಕರೆ ಬಂದಾಗ ದೇಶ ಮೊದಲು ಎಂಬ ಹಿನ್ನೆಲೆಯಲ್ಲಿ ದೇಶ ಸೇವೆ ಮಾಡಲಿಕ್ಕೆ ಮುಂದೆ ಬರಬೇಕಂತ ಹೇಳ್ತಾ, ಅಗಲಿದಂಥ ಸುಮಾರು 45 ಜನ ನಮ್ಮ ಬಂಧುಗಳಿಗೆ ನಾನು ಕಾಪು ಕ್ಷೇತ್ರ ಜನತೆಯ ಪರವಾಗಿ, ಶಾಸಕನ ನೆಲೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಅವರ ಆತ್ಮಕ್ಕೂ ಸದ್ಗತಿ ಸಿಗಲಿ, ಅವರ ಕುಟುಂಬಕ್ಕೂ ಅವರ ದುಃಖವನ್ನು ಸಹಿಸುವ ಶಕ್ತಿ ಸಾಮರ್ಥ್ಯವನ್ನು ಪರಮಾತ್ಮ ಅವರಿಗೆ ನೀಡಲಿ. ಸೈನಿಕ ಸುಬೇದಾರ್ ಅನಂತರಾಮ್ ರಾವ್ ಗೋಪಣಿಯವರು ಮಾತನಾಡಿ, ಹುತಾತ್ಮ ವೀರ ಯೋಧರಿಗೆ ನುಡಿ ನಮನ ಸಲ್ಲಿಸುವುದು ಅತ್ಯಂತ ಭಾವುಕತೆಯ ಸ್ಪಷ್ಟವಾಗಿದೆ. ಇದನ್ನ ನಾವು ಪ್ರತಿ ಮನೆಗಳಲ್ಲಿಯೂ ಮಾಡಬೇಕಾಗಿದೆ. ಯೋಧರ ಬಗ್ಗೆ ಕನಿಕರ ಪಡುವುದ ಬದಲು ಅವರ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬೇಕಾಗಿದೆ ಎಂದರು. ಧೈರ್ಯದಿಂದ ಹೇಳಿಕೊಳ್ಳಿ, ನಾನು ನನ್ನ ಮಕ್ಕಳನ್ನು ದೇಶ ಸೇವೆಗಾಗಿ ಕಳಿಸ್ತೇನೆ ಹೇಳ್ಕೊಂಡು, ದೇಶದ ಸೇವೆ ಮಾಡಲಿಕ್ಕೆ ಇದಕ್ಕಿಂತ ಒಂದು ಉತ್ತಮ ಮಾತ್ರವಲ್ಲದೆ ಯಾವುದೇ ಡೊನೇಷನ್ ಇಲ್ಲ, ಯಾರ ಇನ್ಫ್ಲುಯೆನ್ಸ್ ಇಲ್ಲ. ನಿಮ್ಮಲ್ಲಿ ಫಿಸಿಕಲ್ ಮೆಡಿಕಲ್ ಫಿಟ್ನೆಸ್ ಇದೆಯೋ, ನಿಮ್ಮಲ್ಲಿ ಸ್ವಲ್ಪ 10 PUC ತನಕ ನೀವು ಓದಿದ್ರೆ ಸಾಕು, ನೀವು ಆರಾಮದಲ್ಲಿ ದೇಶ ಸೇವೆಗೆ ಹೋಗ್ಬೋದು.